ಶಿವೆಯೆಂಬ ಸತಿಯ ಬಿಟ್ಟವಿಧಾನದಿಂದ ಕೈಲೋಕ ಸುಂದರಿಯ ಬೇಡಗಳ ಸುಖಪಟ್ಟ ಮೂಲದಲ್ಲಿ ಬಿಟ್ಟು ಕಾಣು ಮಾಡಿಗರು ಅಂದ್ರೆ ಏನು ಕರ್ಕೊಂಡೋಗಿ ಯಾವಾಗ ನೋಡಿದ್ರು ಮಾತಾಡ್ತಾನೆ ಇರ್ತಾರೆ. ನಿನ್ನ ಅರ್ಧಾಂಗಿ ಅಲ್ವಾ? ಅವಳಿಗೂ ಆಶೆ ಇರುವುದಿಲ್ವಾ? ಬಿಟ್ಟೋದದ್ದು ಯಾಕೆ? ಬಿಟ್ಟು ಅವಳು ಬೇಡ ಅಂತೇನೆ ಬಿಟ್ಟು ಹೋದದ್ದು ನಾನು. ಮುಂದೆ ಅಲ್ಲಿ ವಿನೋದ ಸುಂದರಿ ಎಂಬಂತಹ ತರುಣಿಯನ್ನು ನೋಡಿ ಅವಳ ರೂಪಕ್ಕೆ ಮರುಳಾಗಿ ರಾಜ್ಯ ಸರ್ವಸ್ವವನ್ನು ಕೊಟ್ಟು ಅವಳ ಮೇಳದಲ್ಲಿ ಇಟ್ಟುಕೊಂಡ. ನಿನಗೆ ಒಂದೇ ಮೇಳದಲ್ಲಿ ಇರುವುದಕ್ಕೆ ಸಂಕಟ? ಹೊಸ ಮೇಳ ಯಾವುದು? ಹೋದಲ್ಲಿ ಒಳ್ಳೆ ಅನುಭವ. ಯಾರಿಗೆ? ಹೋದವರಿಗೆ. ನಿನ್ನ ಕರ್ಮ ಅನುಭವ ಏನೋ ಒಂದು ಮೇಳದಲ್ಲಿ ವಿಚಾರಂತ ಭಾವಿಸಿ ನಿನಗೆ ಏನು ಬೇಕು ಎಲ್ಲವನ್ನು ಕೊಡ್ತಾರೆ. ತಕ್ಕೊಳ್ಳುದಿಲ್ಲ ಮುಂದೆ ಆಮೇಲೆ ಅದಕ್ಕೆ ಕಥೆ ಆಗಿದೆ. ಇವ ಮದುವೆ ಆಗಿ ಬರುವಾಗ ಪರಾಣನೇತ್ರಿ ಎಂಬಂತಹ ರಾಕ್ಷಸಿಯ ಕೈಗಳನ್ನೇ ಕಳೆದಿದ್ದ. ಅವಳು ಕಪ್ಪುಗಪ್ಪಿತ್ತು. ಅದಕ್ಕೆ ಘೋರ ರೂಪಿ ಅವಳು ಪುರುಷನಾದಂತ ನನ್ನ ಮೇಲೆ ಕೈ ಮಾಡಲಿಕ್ಕೆ ನೋಡಿದ್ರು. ಪುರುಷ ಚಿತ್ರವನ್ನ ಮಾಡುವಂತಹ ಹೆಣ್ಣಿನ ಕೈಗಳು ಇಳಿಬಾರದಂತೇಳಿ ಎರಡೂ ಕೈಗಳನ್ನು ಕತ್ತರಿಸಿದ್ದೇನೆ. ಅವಳು ಪುರುಷಾರ್ಥಿಗಳು ಕಪ್ಪಿದ್ರು ಹಾಗಾಗಿ ಕೈಗಳನ್ನು ಕತ್ತರಿಸಿದ್ವಿ. ನೀವೇನು ಮಾಡಿದ್ದಿ? ನಾನು ಒಂದು ಹೆಣ್ಣನ್ನು ಪ್ರೇಮಿಸಿದ್ದ ನಿನ್ನ ತಲೆ ಕಲಿಯಬೇಕು. ಹೌದೇನೋ? ನೀನೊಬ್ಬ ರಾಜ ಹೌದಲ್ವೋ? ರಾಜನಾದವ ಪ್ರಜೆಗಳಿಗೆ ಆದರ್ಶಪ್ರಾಯನಾಗಿರಬೇಕು. ಗೊತ್ತಾಯ್ತಲ್ಲ? ರಾಜನಾದವ ಏಕಪಂಥಿ ವ್ರತಸ್ಥನಾಗಿದ್ರೆ ಪ್ರಜೆಗಳು ಕೂಡ ಅದೇ ರೀತಿಯಾಗಿರ್ತಾರೆ. ನೀನು ಮಾಡಿದ ಕೆಲಸ ಅನ್ಯಾಯವಾಗುವುದರಿಂದ ಅವನು ಅನ್ಯಾಯವನ್ನೇ ಮಾಡುವುದಕ್ಕೆ ಹೊರಡ್ತಾನೆ. ನಿನಗೆ ತಪ್ಪೇ ಅದು. ಒಂದು ಹೆಂಡತಿ ಮತ್ತೊಂದು ಹೆಣ್ಣ ಇಟ್ಟುಕೊಳ್ಳುವುದು ತಪ್ಪೇ. ನಾನೇ ಗಂಡಸಾದವರಿಗೆ ಒಂದು ಹೆಂಡತಿಯ ಜೊತೆಯಲ್ಲಿ ಮತ್ತೊಂದು ಹೆಣ್ಣಿದ್ದರೆ ಅಪರಾಧ ಅಲ್ವೇ ಅಲ್ಲ? ಯಾಕಲ್ಲ? ನೀವು ಮೂಲಭೂತ ಒಮ್ಮೆ ಗಮನವನ್ನು ಹರಿಸಿ ನೋಡಿ. ಯಾವುದಕ್ಕೆ? ನಾವು ಸಂಚಾರ ಮಾಡುವ ದೊಡ್ಡ ವಾಹನಕ್ಕೆ 6 ಚಕ್ರಗಳಿದ್ದರೂ ಒಂದು ಹೆಚ್ಚಿನ ಚಕ್ರ ಮೇಲೆ ಇರುವುದಿಲ್ವಾ? ಸಂಚಾರ ಮಾಡುವುದಕ್ಕೆ ದೊಡ್ಡ ವಾಹನ ಅದು ಸಣ್ಣ ದೊಡ್ಡ ಅಂತ ಹೇಳ್ತಾರೆ. ಕರ್ಮ ರಾಜ ಮಹಾರಾಜರು 6 ಚಕ್ರಗಳೆಲ್ಲ 4 ಕುದುರೆಗಳ ಗಾಡಿಯಲ್ಲೇ ಹೋಗುದು. ಹೌದಾ? ಹೌದು. ಈಗ 2 ಚಕ್ರ ತೆಗೆದಿರಿಸುವುದು ಯಾಕೆ? ಒಂದು ಪುಯ್ಯ ಅಂದ್ರೆ ಬೇಕಲ್ಲ. ಹಾಗಾದ್ರೆ ಚಕ್ರ ಜೋಡಿಸುವುದು ಯಾವುದು? ಯಾವ ಚಕ್ರ ಜೋಡಿಸುವುದು? ಅದೇ ಇರುವಂತಹ ಚಕ್ರಗಳು ರಥಕಲ್ಪದ. ಅದಕ್ಕೆ ಗಾಡಿ ಇರ್ತದ ಮಗನೇ? ಗಾಡಿ ಇಲ್ಲ. ಒಂದು ಅಡ್ಡಗೋಲು ಹೋದ್ರೆ ಪುಯ್ಯ ಆಯ್ತಲ್ಲ. ಪ್ರಭು ಏನು ಕೈಗಳನ್ನು ಕತ್ತರಿಸಿ ಈ ವಿಷಯ ಅವನ ಅಗಲವಾದಂತಹ ದುರ್ಜಯರಾಜನಿಗೆ ತಿಳಿದು ಅವನ ಮಗನನ್ನು ಕಳುಹಿಸಿ ಹಿಂದಕ್ಕೆ ಹೇಳ್ಕೊಂಡು ಹೌದಾ? ಆಮೇಲೆ ಇವನಿಗೆ ವಿಷಯ ಗೊತ್ತಾಯ್ತು. ಅಲ್ಲಿಗೆ ಹೋದ, ಅವನಲ್ಲಿ ಹೋರಾಟ ಮಾಡಿದ, ಅವನ ಕೈಯಲ್ಲಿ ಪೆಟ್ಟು ತಿಂದು ಸಪ್ಪಿಲ್ಲ. ನೀಚ ಅಧಮ ರಾಜನಾಗಿ ನೀನಿರಬೇಕಾದವ. ಆದರೆ ರಾಜನ ಯಾವ ಗುಣವನ್ನಲ್ಲಿ ಕಾಣುವುದಿಲ್ಲ. ಅನ್ಯಾಯವನ್ನೇ ಮಾಡಿದ್ದಿ. ಕಡು ಪಾಪಿ ನೀನು. ನಿನಗೆ ಶಿಕ್ಷೆ ಹೇಳುತ್ತಾ ನರಕವೇ ಗತಿ. ಪುಣ್ಯ ಎಂಬುದು ನಿನಗೆ ಲಭಿಸುವುದಿಲ್ಲ. ಯಾವ ಪುಣ್ಯ ಲೋಕವೂ ಲಭಿಸುವುದಿಲ್ಲ. ನಿನಗೆ ಶಿಕ್ಷೆ ಹೇಳುತ್ತಾ ನಾನೇ ಕೊಡುವುದು. ಇವನಿಗೆ ನಾವು ಶಿಕ್ಷೆಯನ್ನು ಕೊಡಲಿದ್ದೆ. ಮತ್ತಾಗಿರಲಿ. ಆದರೆ ಇವನಿಂದ ಒಂದು ಸಣ್ಣ ಪುಣ್ಯ ಆಗಿಕೊಂಡು. ಪುಣ್ಯ? ಹೌದು. ಯಾವುದು? ಕಾಣ ಹೋಗುವ ಹೊತ್ತಿಗೆ ಶಿವೆ 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 ಎಂದು ಹೇಳ್ತಾ ಅವಳ ಹೆಂಡತಿಯ ಹೆಸರನ್ನು ಹೇಳಿಸತ್ತ. ಹೆಂಡತಿಯ ಹೆಸರೇ ಇರುವುದು ಶಿವೆ ಎಂಬ 2 ಅಕ್ಷರ.
ಯಾರ ಹೆಸರು? ಲೋಕದ ಅಧ್ಯಕ್ಷರಾದಂತಹ ಶಿವರಮಣ ಶಿವೆ. ಆ ಹೆಸರಿಗೆ ಒಂದು ಪುಣ್ಯ ಇದೆ. ಖಂಡಿತ. ಆ ಪುಣ್ಯಕ್ಕೆ ಏನಾದರೂ ಒಂದು ಪ್ರತಿಫಲವನ್ನು ಕೊಟ್ಟು ಆಮೇಲೆ ಶಿಕ್ಷೆ ನೀಡುತ್ತಾರೆ. ಸೂಕ್ತ ಸಮಯಕ್ಕೆ ಎಚ್ಚರಿಸಿದ್ದಿ, ಏನಾದರೂ ಕೊಡ್ಲೇಬೇಕು. ಅಯ್ಯ, ಸಾಯುವ ಕಾಲಕ್ಕೆ ನೀನು ಶಿವೆ ಎಂಬ ನಾಮವನ್ನು ಉಚ್ಚಾರ ಮಾಡಿದ್ದು. ಹಾಗಾಗಿ ಆ ಪುಣ್ಯಕ್ಕೆ ಒಲಿದು ನಿನಗೊಂದು ವರವನ್ನು ಕೊಡ್ತೇನೆ. ಹೇಳಬೇಕು, ಕೇಳಿಕೋ. ಎನಲು ಕೇಳುತ್ತ ಆತ್ಮ ಕರಗಳೆರೆದನು ಮುಗಿದು ಪರಣಿಸುತ್ತಗಿಂದ ಕರುಣನಿಧಿ ಕೇಳು, ಕರುಣನಿಧಿ ಕೇಳು. ಕರುಣಿಮಣಿ ರಂಭೆಯಡ ಒಂದು ರಾತ್ರಿಗೆ ಕರುಣಿಮಣಿ ರಂಭೆಯ ಭೋಗವ ಕರುಣಿಸಲು ಬೇಕೆನಗೆ, ರಂಭೆಯಳ ಭೋಗವನ್ನು ಕರುಣಿಸಲು ಬೇಕೆನಗೆ, ರಂಭೆಯಳ ಭೋಗವನ್ನು ಕರುಣಿಸಲು ಬೇಕು. ವರವದೇ ಬೇಡಿ ಬೇಡನನ್ನು ಕರುಣನಿಧಿಗೆ. ಇರುವಿನ ಹಮ್ಮ ಅದು ಕಾವೇರಿ ಅಲ್ವ, ಅದರಲ್ಲಿ ನಿನಗೆ ಜಯ ಸಿಗಬೇಕು. ಜಯ ಸಿಗಬೇಕು ಅಂತಂದ್ರೆ ಸುಲಲಿತವಾಗಿರ್ಬೇಕು. ಅದಕ್ಕೆ ನಾನು ಕರುಣಾನಿಧಿ ಇರಬೇಕು. ಏನು ಕೇಳು. ಸತ್ಯವೇ? ನಾನು ಯಮಧರ್ಮರಾಯ, ಸುಳ್ಳು ಹೇಳುವುದು ಗೊತ್ತಾಯ್ತಲ್ಲ. ಹಾಗಾಗಿ ನನಗೆ ಬೇರೇನು ಬೇಡ. ಏನು ಬೇಡ ಅಂತಂದ್ರೆ ಒಳಗೆ ಹೇಳ್ಕೊಂಡು ಹೋಗಿ ನಾನು ಬೇರೆ ಏನು ಬೇಡ ಎನ್ನುವುದರ ಅರ್ಥ ಯಾವ್ದಾದ್ರೂ ಒಂದು ಬೇಕಲ್ಲವೇ? ಬೇಕಾ? ಹೌದು. ಏನಲ್ಲ ನನಗೆ ಹೊರಗೊಳ್ಳುವುದು ಸತ್ಯವೇ ಹೌದಾಗಿದ್ರೆ ಒಂದು ದಿವಸದ ಇಡೀ ರಾತ್ರಿಗೆ ಕರುಣೆ ಮಾಡಿ ನಮ್ಮೆ ಸುತ್ತಬೇಕು. ನೀ ಅವಳಿರುವ ಮನೆಗೆ ಕರೆದೊಂದು ಕೊಯ್ದು ಉದಯಕ್ಕೆ ತಂದಿರನು ಕರೆದಿವನ ಅವಳಿರುವ ಮನೆಯೊಳಗಿರಿಸಿ ಉದಯಕ್ಕೆ ತಂದಿದ್ದನು ನಸು ನಗುತ್ತ ಕರಣಿಸುತ್ತ ನಸು ನಗುತ್ತ ನೀವಿಬ್ಬರು ನಕ್ಕಿದ್ದನ್ನು ನೋಡಿ ನಾನು ನಕ್ಕಿದ್ದಲ್ಲವೇ? ನಾವು ನಕ್ಕಿದ್ದೇವೆ. ಅದಕ್ಕೆ ಅವರ
ಇನ್ನೂ ಬಿಟ್ಟು ಹೋಗಲಿಲ್ಲ. ಒಂದು ರಾತ್ರಿಯ ಒಟ್ಟಿಗೆ ರಂಬೆಯ ಸುಖಬೇಕು ಅಂತ ಕೇಳ್ತಾ ಇದ್ದಾರಲ್ಲ, ಮಾತು ಕೊಟ್ಟಾಗಿದೆ ನಾವು. ತಪ್ಪು ಚಿಂತ ಈ ಎಲುಬಿನಲ್ಲಿ ಎಂತ ಅನುಭವಿಸುವುದು ನಾನಲ್ವ, ನಿನಗೇನು ಸಮಸ್ಯೆ? ಅವನು ನೋಡಿ ಮತ್ತೆ ಎಂತದ್ದು ನೀರಲ್ಲ ಕರ್ಮ. ಏನ್ ಆಸೆ ಏನು ನಾವು ಹೇಳಿ ಆಗಿದೆ ಆಗ್ಲಿ. ಗೊತ್ತಾ, ಈಗ ನೀನೊಂದು ಕೆಲಸ ಮಾಡ್ಬೇಕು. ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗಿ ರಂಬೆಯ ಅಂತಃಪುರದೊಳಗೆ ಬಿಟ್ಟು ಹೊರಗೆ ಬಾಗಿಲಲ್ಲಿ ಕಾವಲಿದ್ದು ನಾಳೆ ಉದಯಕ್ಕೆ ಕರ್ಕೊಂಡು ಬರಬೇಕು. ನೀನು ಬರೆಯುವ ಚಿತ್ರಗುಪ್ತ ಓದುವ ಇಂಥವುಗಳನ್ನೆಲ್ಲ ಅದು ಜನ ಬೇರೆ ಮಾಡಿ ಯಾರು ಹಾಗಾದ್ರೆ ಈ ಉದ್ಯೋಗಕ್ಕೆ ರಾಜೀನಾಮೆ ಕೊಡಿ. ಏನು ನಾನು ಅಂಗೀಕರಿಸ್ತೇನೆ. ಏನು ರಾಜೀನಾಮೆ ಹೋಗಿಯವ ಹಳೆ ಮಂಡಿಯಲ್ಲಿ. ಆಗುದಿಲ್ಲ. ಇನ್ನೊಂದು ಅಭಿನಂದನೆ ಉಗ್ರಾಣಿ ನೀನು ಬರೆಯುವ ಹೌದು ಅಲ್ಲ, ಓದುವುದು ನೀನೇ ಹೌದು. ಆಗ್ಲಿ, ಇವರನ್ನು ಕರ್ಕೊಂಡು ಹೋಗು, ರಂಬೆಯ ಅಂತಃಪುರದೊಳಗೆ ಬಿಡು, ಹೊರಗೆ ಬಾಗಿಲಲ್ಲಿ ಕಾವಲಿದ್ದು ನಾಳೆ ಉದಯಕ್ಕೆ ಕರ್ಕೊಂಡು ಜಾಗ್ರತೆ. ಕರ್ಕೊಂಡು ಹೋಗು, ಹೊರಗೆ ಬಾಗಿಲಲ್ಲಿ ಕಾವಲಿದ್ದು. ಯಮಧರ್ಮರಾಯ, ಏನು? ಇನ್ನೊಮ್ಮೆ ಸರಿಯಾಗಿ ಹೇಳಿ. ಯಾಕೆ ನನ್ನನ್ನು ರಮ್ಯ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಇಲ್ಲಿಂದ ರಮ್ಯ ಮನೆಗೆ ಕರ್ಕೊಂಡು ಹೋಗಿ ನನ್ನನ್ನು ಊರ್ವಶಿ ಮನೆಯಲ್ಲಿ ಬಿಟ್ಟು ಇವ ರಮ್ಯ ಮನೆಗೆ ಹೋದ್ರು ಹೋದ. ರಂಬೆಯಲ್ಲಿ ಅದೇ ಸುಖ, ಊರೊಟ್ಟಿಯಲ್ಲಿ ಅದೇ ಸುಖ. ಆದರೆ ವ್ಯಕ್ತಿ ಬೇರೆ ಬೇರೆ. ಅವನು ರಂಬೆಯ ಮನೆಗೆ ಎಷ್ಟು ಸಲ ಹೋಗಿದ್ದಾನೆ ಅಂತ ನಿನಗೇನು ಗೊತ್ತು? ಅವನ ಪರಿಚಯ ಚೆನ್ನಾಗಿ ಉಂಟು, ಅಲ್ಲೇ ಬಿಟ್ಟ. ಅದರಲ್ಲಿ ಅವ ಭಯಂಕರ. ಒಲೆ